ಹುಟ್ಟರಗಿಸಬೇಕೆಂಬಂತ ಉದ್ದೇಶದಿಂದ ನಿರ್ಣಯಿಸಲ್ಪಟ್ಟಂತ ಕುರುದಾರುಣಿಯಲ್ಲಿ ನಮ್ಮ ಅಜ್ಜನಾದಂತ ಭೀಷ್ಮಾಚಾರ್ಯರು 10 ದಿವಸಗಳ ಯುದ್ಧ ಮಾಡಿ ಸರಳ ಮಂಚಿನಲ್ಲಿ ಮಲಗಿದರೆ ಮುಂದೆ ಸೇನಾನಿ ಪಟ್ಟವನ್ನು ಯಾರಿಗೆ ಕಟ್ಟಲಿ, ಏನು ಮಾಡಲಿ ಎಂದು ಮುಂದೇನು ಮಾಡಲಿ? ಈ ಚಿಂತೆದಾರಿದ್ದೇನೆ ಮಿತ್ರ ಅಂತ ನಾನಿಂದ ಬಳಿಗೆ ಬಂದಿದ್ದೇನೆ. ಚಿಂತೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಒಬ್ಬರು ಆಚಾರ್ಯರು ಹೋದ್ರೆ ಏನಾಯ್ತು, ಇನ್ನು 2 ಆಚಾರ್ಯರಿದ್ದಾರೆ. ಅದರಲ್ಲಿ ಆಚಾರ್ಯರಿಗೆ ನಾವು ಸೇನಾಧಿಪತ್ಯವನ್ನು ಕೊಟ್ಟೆ ಉಂಟಾದ್ರೆ ಜಯವು ನಮ್ಮ ಪಾಲಿಗೆ ಲಭಿಸುವುದಕ್ಕೆ ಸಾಧ್ಯ ಉಂಟು. ಕರ್ಣ, ಸಾಂದರ್ಭಿಕವಾದಂತಹ ನಿನ್ನ ಸಲಹೆಯನ್ನು ಸ್ವೀಕರಿಸಿಕೊಂಡಿದ್ದೇನೆ. ಈಗಲೇ ಹೋಗ್ತೇನೆ.
ನಿಮ್ಮಲ್ಲಿ ಹೆಚ್ಚು ತಿಳಿಸಬೇಕಾಗಿಲ್ಲ. ಆರಂಭವಾದಂತಹ ಕುರುಕ್ಷೇತ್ರ ಯುದ್ಧ 10 ದಿವಸಗಳ ಕಾಲ ಅಜ್ಜನಾದಂತಹ ಭೀಷ್ಮಾಚಾರ್ಯರು ಹೋರಾಡಿದರು. ಸರಳ ಮಂಚಕ್ಕೆ ಹೊರಗಿದರು. ಮುಂದೆ ನನ್ನ ಸೇನೆಗೆ ಗತಿಯೇನು? ನೀವೇ ಅದನ್ನು ಅಲಂಕರಿಸಬೇಕೆಂಬಂತಹ ಉದ್ದೇಶದಿಂದ ಬಂದಿದ್ದೇನೆ. ಒಳಿತು ಮಗನೇ ನಿನ್ನ ಮಗನೇ ಒಳಿತು ಮಗನೇ ನಿನ್ನ ಗುರುಭಕ್ತಿಗೆ ಮೆಚ್ಚಿದೇನು ಕಾಲಪ್ರವಾಹಕ್ಕೆ ಸಿಲುಕಿದಂತಹ ಮಾನವನ ಬದುಕು ಹೇಗೆ ಸಾಗುತ್ತದೆ ಅನ್ನುವುದನ್ನು ಯಾವನಿಗೂ ತೀರ್ಮಾನಿಸುವುದಕ್ಕಾಗುವುದಿಲ್ಲ. ಒಂದೇ ಮನೆತನದಲ್ಲಿ ಹುಟ್ಟಿದಂತಹ ನಿಮ್ಮೊಳಗೆ ಬೆಳೆದು ಬಂದಂತಹ ದಾಯಾದ್ಯ ಮತ್ಸರ ಮಹಾ ಸಂಗ್ರಾಮವೊಂದಕ್ಕೆ ಕಾರಣವಾಗಿ ಇಂದೀಗ ಒದಗಿ ಬಂದಿದೆ. ಕೈಗೊಂಡಂತಹ ಯುದ್ಧದಲ್ಲಿ 10 ದಿನಗಳ ಯುದ್ಧದಲ್ಲಿ ಅಪಾರವಾದಂತಹ ನಷ್ಟ ನಿಷ್ಠೂರಗಳನ್ನು ನಾವು ಅನುಭವಿಸುವ ಆಗಿದೆ. ಮುಂದೆ ಯುದ್ಧವನ್ನು ಮುಂದುವರಿಸುವಲ್ಲಿ ಆಚಾರ್ಯರಾದಂತಹ ಭೀಷ್ಮರ ಆಮೇಲೆ ಸರ್ವ ಸೇನಾ ನಾಯಕರಾಗಿ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ಗರಡಿಯಾಚಾರ್ಯನೇ ಸರಿ ಎನ್ನುವಂತಹ ನಿರ್ಣಯದಿಂದ ವಿನೀತನಾಗಿ ನೀನು ಬಂದು ಕೇಳುವುದಕ್ಕೆ ಮುಂದಾಗಿದ್ದ. ಸರಿ ಮಗು, ಪಾಂಡವರು ವನವಾಸಕ್ಕೆ ಹೊರಟು ಹೋದ ಕಾಲದಲ್ಲೇ ನನ್ನ ಕಾಲಬುಡದಲ್ಲಿ ಕೈ ಮುಗಿದು ನಿಂತು ವಿನೀತನಾಗಿ ನೀನು ಕೇಳಿದ್ದೆ. ಮುಂದೊಂದು ದಿನ ಒದಗಬಹುದಾದಂತಹ ಪಾಂಡವ ವಿದ್ವೇಷದ ಸಮರದಲ್ಲಿ ನಮ್ಮನ್ನು ಸಂರಕ್ಷಿಸುವಂತಹ ಹೊಣೆಯನ್ನು ನೀವು ವಹಿಸಿಕೊಳ್ಬೇಕು ಗುರುಗಳೇನು. ದೇವರು ಕೊಟ್ಟ ಬುದ್ಧಿಗನುಸಾರವಾಗಿ ಆಡಿದ್ದೆ. ಆಗಲಪ್ಪ ಅಂತಹದೊಂದು ದಿನ ಬಂದರೆ ನಾವಿದ್ದೇವೆ, ಹೆದರುವುದು ಬೇಡ ಅಂತ. ನಿನ್ನ ಅನ್ನವನ್ನು ಉಂಡಿದ್ದೇನೆ, ನಿನ್ನ ಋಣದಲ್ಲಿ ಬಿದ್ದಿದ್ದೇನೆ. ಆದ್ದರಿಂದಲೇ ನಿನಗೆ ಸಹಾಯಕನಾಗಿ ದುಡಿಯಬೇಕಾದದ್ದು ನನ್ನ ಕರ್ತವ್ಯ ಅನ್ನುವುದಕ್ಕಾಗಿ ಬ್ರಾಹ್ಮಣನಾದರೂ ಆಯುಧ ಹಿಡಿದು ಯುದ್ಧಭೂಮಿಯನ್ನೀಗಾಗಲೇ ನಾನು ಪ್ರವೇಶಿಸಿದ. ಒಳ್ಳೆಯದು, ನೀನು ಹೇಳಿದಾಗೆ ಸೇನಾಧಿಪತ್ಯವನ್ನು ನಾನು ನಿರ್ವಹಿಸ್ತೇನೆ. ಅದು ಒಂದು ಮಗು ನಿನ್ನದ್ದಾದ ದೃಢವಾದ ಭಕ್ತಿಗೆ ಮೆಚ್ಚಿದೆ. ಇದು ಕೊಡುವುದಿದ್ರೆ ಬೇರೆಯವರಿಗೂ ಕೊಡಬಹುದಿತ್ತಲ್ಲ, ಗುರುಗಳಿಗೆ ಅದನ್ನು ಒದಗಿಸಿಕೊಡೋಣ ಅನ್ನುವ ಭಾವದಿಂದ ನೀನು ಬಂದದ್ದರಿಂದ ನಿನ್ನ ಭಕ್ತಿಗೆ ಮೆಚ್ಚಿದಂತಹ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನನ್ನ ಸೇನಾಧಿಪತ್ಯವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ನಿನಗೆ ಏನು ಬೇಕು ಹೇಳು. ಗುರುವಿಗೆ ಬೇಕಿಲ್ಲ ಕರುಣ ನಡೆಸಿಕೊಡು ನೀನು. ನಿಮ್ಮ ಮಾತೆಯಿಂದ ನಾನು ಉತ್ಸುಕನಾಗಿದ್ದೇನೆ. ಏನು ಬೇಕು ನಿನಗೆ ಅಂತ ಕೇಳಿಕೊಳ್ಳು ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೇನು ಬೇಡ. ಪ್ರತಿಪಕ್ಷದಲ್ಲಿ ಇಲ್ಲುವಂತಹ ನಾಯಕ ಧರ್ಮಜನನ್ನು ಕಟ್ಟಿ ನನಗೆ ತಂದೆ. ಒಳ್ಳೆಯ ದೇವರು ದೊಡ್ಡವ. ಧರ್ಮರಾಯನನ್ನು ಪಾಂಡವರಲ್ಲಿ ಒಬ್ಬರನ್ನು ಕೊಂದು ಕೊಡಬೇಕು ಅಂತ ಕೇಳಲಿಲ್ಲ, ಹಿಡಿದು ತರಬೇಕು ಅಂತ ಮಾತ್ರ ಅಲ್ಲ, ವಚನಬದ್ಧನಾಗಿದ್ದೇನೆ. ಧರ್ಮರಾಯನನ್ನು ಬಂಧಿಸಿದನು. ಪ್ರಣತಿ ಜಯವನ್ನು ಪಡೆಯುವ ಬಾವಿಯ ಮನದಿ ಕುಂತಿಸಿ ಗೌರವೇಂದ್ರನು ಕಲದ ಕುಂಭವ ನಿಮ್ಮ ಮಹಾವಿಶ್ವಾಸದಿಂದ ಸೇನಾನಿ ಭಟ್ಟವನ್ನು ನಾನು ಗುರುಗಳಿಗೆ ಕೊಟ್ಟೆ. ಅವರಾದ್ರೂ ಜಯವನ್ನು ತಂದು ಕೊಟ್ಟಾರೆ ಅಂತ ವಿಶ್ವಾಸದಿಂದ ನಾನಿದ್ರೆ ಕೊಟ್ಟ ಮಾತನ್ನು ಮರೆತು ಬಿಟ್ಟು ಬಹುಶಃ ಅವರಿಗೆ ಪಾಂಡವರ ಮೇಲೆ ಭಕ್ತಿ. ಇನ್ನೂ ಅವರು ಯಾರನ್ನು ನಂಬಬೇಕು, ಯಾರು ನಂಬುವರು ದರೆಯದಿ ಬಗೆ ಕಲಸದನೈತ
ಎನ್ನುವಂತಹ ಭಾವದಿಂದ ಕದಪಿನ ಮೇಲೆ ಕೈಯಾರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನಾಳಿನ ದಿನ ನನ್ನದ್ದಾದಂತಹ ತೋಳ ಸತ್ವ ಏನು ಅನ್ನುವುದನ್ನು ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿಕೊಡ್ತೇವೆ. ನೀವು ಸೇನಾಧಿಪತ್ಯವನ್ನು ವಹಿಸಿ 2 ದಿವಸವಾಯಿತು. ಧರ್ಮಜನನ್ನು ಕಟ್ಟಿಕೊಡ್ತೇನೆ, ಕಟ್ಟಿ ತರ್ತಾನೆ ಎಂದು ವಾಗ್ದಾನ ಮಾಡಿದವರು ನೀವು. ಕಟ್ಟುವುದಕ್ಕೂ ಹೊರಟಿದ್ದರಯ್ಯ. ಆಗ ಅರ್ಜುನ ಒಂದು ಬಿಡಿಸಿದ್ದಲ್ವ. ಮತ್ತೆ ನಾಳೆ ಗೆಲ್ತೇನೆ ಅಂತ ಹೇಳ್ತಾ ಇದ್ದೀನಿ. ನಾಳೆ ಅರ್ಜುನ ಬರುದಿಲ್ವಾ? ಅರ್ಜುನನನ್ನು ನೀನು ತಪ್ಪಿಸಬೇಕು. ಅರ್ಜುನ ಸಮರ ಕ್ಷೇತ್ರಕ್ಕೆ ಬಾರದ ಹಾಗೆ ನೀನು ಮಾಡಿದೆ ಅಂತ ಆದ್ರೆ ಧರ್ಮರಾಯನನ್ನು ಸೆರೆ ಹಿಡಿಯುವಂತಹ ತಂತ್ರವನ್ನು ನಾನು ಬಲ್ಲೆ. ಮೂರ್ಛಿತಮಃ ಚಕ್ರವ್ಯೂಹವನ್ನು ಬಲ್ಲೆ. ಆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಪಾಂಡವ ಪಾಳೆಯದಲ್ಲಿ ಅರ್ಜುನನೋರ್ವನೇ ಸಮರ್ಥ. ಅವನ ಗಮನ ಒಂದು ಬೇರೆ ಕಡೆಗೆ ಮಾಡಿದ್ರೆ ಮತ್ತೆ ದ್ರೋಣರು ಹೇಳಿದಾಗ ನಾನು ಮಾಡ್ತೇನೆ. ನಮ್ಮನ್ನು ಗೆಲ್ಲಲು ಸುಲಭವಾಗಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ನಿರ್ಮಿಸಿದ್ದಾರೆ. ಸವ್ಯವಾಗಿ ಷಡುರಥರನ್ನು ನಿಲ್ಲಿಸಿದ್ದಾರಂತೆ. ಅಭೇದ್ಯವಾದಂತಹ ವ್ಯೂಹವಂತೆ. ಅದನ್ನು ಭೇದಿಸುವುದಕ್ಕೆ ಯಾರೂ ಇಲ್ಲವೆಂಬ ಚಿಂತೆಯಲ್ಲಿದ್ದಾಗ ದೊಡ್ಡಪ್ಪನವರಲ್ಲಿ ಧೈರ್ಯದ ಮಾತನ್ನು ಹೊರೆದು ಅವರಿಂದ ರಣವೀಳ್ಯವನ್ನು ಪಡೆದುಕೊಂಡು ಬಂದಿದ್ದೇನೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಮಾತೆಯಾದಂತಹ ಸುಭದ್ರೆಯಲ್ಲಿ ಆಶೀರ್ವಾದವನ್ನು ಪಡೆದಿದ್ದೇನೆ. ಎಲ್ಲಿ ಸಾರಥಿ? ಆದರೆ ಇಂದಿನ ದಿವಸ ಕರೆದಿದ್ದಿ. ಯಾಕೆ? ಏನಾಗಬೇಕು? ಆದಷ್ಟು ಶೀಘ್ರವಾಗಿ ರಣಕ್ಷೇತ್ರಕ್ಕೆ ಹೋಗಬೇಕಾಗಿದೆ. ರಥದ ಸಿದ್ಧತೆ ಆಗಬೇಕು. ರಥ ಹೇಗಿರ್ಬೇಕು ಗೊತ್ತೇ? ಹೇಗಿರ್ಬೇಕು? ರತ್ನದಿಂದ ಅಲಂಕೃತವಾಗಿಯೂ ಚಿನ್ನದ ಮೂಖಿ ಮರವು, ಎತ್ತರವಾದ ಧ್ವಜವು, ಮನೋಹರವಾದ ಚಕ್ರವುಳ್ಳುವುದಾಗಿಯೂ, ಕಿಟಕಿಗಳಿಂದ ಕೂಡಿದುದಾಗಿಯೂ, ಹೊಂಬಣ್ಣದ ಕುದುರೆಗಳನ್ನು ಹೂಡಿ ಚಾಮರಗಳನ್ನು ಕಟ್ಟಿದುದಾಗಿಯೂ, ಸುವರ್ಣ ಮಾಲಿಕೆಗಳು ಪುಷ್ಪ ಮಾಲಿಕೆಗಳಿಂದಲೂ ಅಲಂಕೃತವಾಗಿಯೂ, ಒಳ್ಳೆಯ ದಾರದಿಂದ ಪೋಣಿಸಿ ಕಟ್ಟಿರುವ ಕಿರು ಗಂಟೆಗಳ ಶಬ್ದವುಳ್ಳವುದಾಗಿ ಕುಣಿಯುವಂತೆ ತೋರುವುದಾಗಿಯೂ ವೇಗಶಾಲಿಯಾಗಿಯೂ ಇರುವ ರಥವನ್ನು ಸಿದ್ಧಪಡಿಸಿ. ರಥ ಸಿದ್ಧವಾಗಿದೆ. ನಕುಲಾದ್ಯರಿಗೆ ವಂದಿದೆ ಭೂಮಿ ದೇವಿ ಜರ ಹರಗೆ ಕೊಂಡು ಭೂಮಿ ದೇವಿ ಜರ ಹರಗೆ ಕೊಂಡು ಏರಿದನು ಮಣಿ ರಥವ
ರಥವನ್ನು ಏರುವುದಕ್ಕಾಗುವುದಿಲ್ಲ. ಏನು? ನಮ್ಮ ಕ್ರಮವನ್ನು ನಾವು ಯಾವತ್ತೂ ಬಿಡಕೂಡದು. ಹಾಗಾಗಿ ಏರುವುದಕ್ಕಿಂತ ಮುನ್ನ ನಮ್ಮ ಹಿರಿಯರನ್ನು ನಾವು ಜ್ಞಾಪಿಸಿಕೊಳ್ಬೇಕು. ಅದಕ್ಕಾಗಿ ನನ್ನ ದೊಡ್ಡಪ್ಪಂದಿರಾದಂತಹ ಧರ್ಮರಾಯರು ಹಾಗೂ ಭೀಮಸೇನರು ಅವರಿಗೆ ಇಲ್ಲಿಂದಲೇ ಕೈ ಮುಗಿದಿದ್ದೇನೆ. ಆಮೇಲೆ ನನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು ಅವರಿಗೂ ಇಲ್ಲಿಂದಲೇ ವಂದಿಸಿಕೊಂಡಿದ್ದೇನೆ. ಆಮೇಲೆ ನನ್ನ ತೀರ್ಥರೂಪರು ಹಾಗೂ ನನ್ನ ಮಾವ ಕೃಷ್ಣದೇವರು ಅವರ ಆಶೀರ್ವಾದವನ್ನು ಇಲ್ಲಿಂದಲೇ ಪಡೆದಿದ್ದೇನೆ. ಸಾಕು. ಹರಕೆ ಹೇಳಬೇಕು. ಯಾರಿಗೆ? ಬ್ರಾಹ್ಮಣರಿಗೆ. ಹೇಗೆ? ಇಂದಿನ ದಿನ ನಾನು ಯುದ್ಧ ಕ್ಷೇತ್ರದಲ್ಲಿ ಗೆದ್ದು ಬಂದನಂತಾದ್ರೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ, ಕೈ ತುಂಬಾ ದಕ್ಷಿಣೆಯನ್ನು ಕೊಡ್ತೇನೆ. ಅಶ್ವವಂದನೆ, ರಥ ಪ್ರದಕ್ಷಿಣೆ ಇವೆಲ್ಲವನ್ನು ಮುಗಿಸಿಕೊಂಡು ರಥಾರೂಢನಾಗ್ತೇನೆ. ವರುತವನ್ನು ಏರ್ತೇನೆ. ರಥವನ್ನು ನಡ್ತೇನೆ. ಅದೇ ರೀತಿ ಕೌರವನ ಸೇನೆ ಬರುತ್ತಾ ಇದೆ. ಸರಿಯಾಗಿ ನೋಡಿದೆ ಎಂದಾದರೆ ಕೌರವ, ಕರ್ಣ ಮೊದಲಾದಂತಹ ವೀರರು ತುಂಬಿದಂತಹ ಸೇನೆ. ಇಷ್ಟೆಲ್ಲ ಅರಿತು ನಾವು ಮುಂದುವರಿದರೆ ಹೇಗಾಗುತ್ತದೆ ಬಲ್ಲೆಯ? ಈ ಹಿಂದೆ ತನ್ನ ಕೊರಲ ಬಲವನ್ನು ಅರಿಯದೆ ಒಬ್ಬಾತ ಎತ್ತರವಾದ ಪರ್ವತವನ್ನು ಎತ್ತುವುದಕ್ಕೆ ಮುಂದಾದನಂತೆ. ಪರಿಣಾಮವಾಗಿ ತನ್ನ ಕೊರಳನ್ನೇ ಕಳೆದುಕೊಂಡ. ಅದೇ ರೀತಿ ನಮಗಾದೀತು. ಹಾಗಾಗಿ ನೀನಲ್ಲ ಹರಸುತ್ತ ಸನ್ಮುಖ ಬಂದರು ಸಿಡಿಲ ಮರಿಯಂತೆ ರಣಕ್ಷೇತ್ರವನ್ನು ಪ್ರವೇಶಿಸಿ ಕದಳಿ ವನವನ್ನು ಹೊಕ್ಕಂತಹ ಮದ್ದಾನೆಯೋಪಾದಿಯಲ್ಲಿ ಪಟುಭಟರನ್ನೆಲ್ಲ ಹದೆಬಡಿಯುತ್ತಾ ಮುಂದುಕುತ್ತಿರುವಂತಹ ನಿನ್ನ ವಿಕ್ರಮವನ್ನು ನೋಡಿ ಸಂತೋಷವನ್ನು ಹೊಂದದೆ ಉಳಿಯುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಮಗೋ, ಏನು ಗುರುಗಳೇ? ನಾವು ಸೋತದ್ದೇ. ಹೌದಾ? ಸೋಲು ಒಪ್ಪಿಕೊಂಡದ್ದಲ್ಲ, ಮತ್ತೆ ನಿನ್ನ ವಿಕ್ರಮಕ್ಕಾಗಿ ಸೋತದ್ದು. ಸರಿ, ಯುದ್ಧ ಮಾಡಿ ಸೋತಿದ್ದೇವೆ ಅಂತ ಅರ್ಥ ಅಲ್ಲ. ನಿನ್ನಲ್ಲಿರಬಹುದಾದಂತಹ ಪಟುಭಟತ್ವವನ್ನು ನೋಡಿ ಮಾನಸಿಕವಾಗಿ ಸೋತಿದ್ದೇವೆ. ನೀನು ಗೆದ್ದವನು,
ಯುದ್ಧದಲ್ಲಿ ಅಲ್ಲ, ಮತ್ತೆ ಯುದ್ಧ ವಿದ್ಯೆಯ ವೈಖರಿಯಲ್ಲಿ ನನ್ನ ಮನಸ್ಸನ್ನು ಗೆದ್ದವು. ಸರಿ, ಮಗೋ ಏನು ಸಮರ ಕ್ಷೇತ್ರದಲ್ಲಿ ಮುಂದುವರಿದರೆ ಹಾ, ಶಿಶು ಹತ್ಯೆಯಾಗಿ ಹೋಗ್ತದಲ್ಲ ಅನ್ನುವುದಕ್ಕಾಗಿ ಆತಂಕವಾಗ್ತದ. ನನ್ನನ್ನು ಕೊಂದಿರುತ್ತಾರೆ ಶಿಶೋತ್ಯ ದೋಷ ಬಾಧಿಸುತ್ತದೆ ಎಂಬ ಹಾಗೆ ಹೇಳ್ತಾ ಇದ್ದೀರಿ. ಈ ಹಿಂದಿನ ಕತೆ ಗೊತ್ತಿಲ್ವಾ ನಿಮಗೆ ಗುರುಗಳೇ? ಶಿಶುತನದಲ್ಲಿ ಶಂಬರನೆಂಬ ಅಸುರನನ್ನು ಅಸು ಹೀರ್ಲಿಲ್ವೇ ಆ ಸ್ಮರ? ಅಷ್ಟು ಮಾತ್ರವಲ್ಲ, ಹುಟ್ಟಿದ 6 ಮತ್ತೊಂದನೇ ದಿನದಲ್ಲಿ ದುರುಳದಾದಂತಹ ತಾರಕಾಸುರನನ್ನು ಕೊಂದಿದ್ದಾನೆ ಷಣ್ಮುಖ. ಅವರೆಲ್ಲ ಅಷ್ಟು ಸಣ್ಣ ಪ್ರಾಯದಲ್ಲಿ ಮಾಡುವಾಗ ನನಗಾಗ್ಲಿಕ್ಕಿಲ್ವಾ? ಅವರಿಗಿದ್ದ ವರ ಹಾಗೂ ಯುದ್ಧವೇ ಆದ್ರೂ ನಾವು ಮಾಡಬೇಕಾದ ಸಮಯಕ್ಕೆ ಮಾಡಬೇಕಾದನ್ನು ಮಾಡಬೇಕೋ ಬೇಡವಾ? ಯುದ್ಧವನ್ನು ನಿಲ್ಲಿಸುವ ಆಲೋಚನೆ ಬೇಡ, ಮುಂದುವರಿಸು. ಹಿಗ್ಗಬೇಡಲವೋ, ನಿನ್ನ ಮುಂದೆ ನಿಂತವನು ಸಾಮಾನ್ಯನಲ್ಲ. ಕಲಿಕರ್ಣನಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗಿ ನೀನಲ್ಲ, ನಿನ್ನ ಅಪ್ಪ ಪಾರ್ಥನನ್ನು ಕರೆಯಿಸು. ನನ್ನೊಂದಿಗೆ ಹೋರಾಡುವುದು ಬಿಟ್ಟು ನನ್ನ ಅಪ್ಪನನ್ನು ಕರೆಸುವ ಹಾಗೆ ಹೇಳ್ತಾ ಇದ್ದೀಯ. ಹೌದಾ? ನಿನಗೊಂದು ವಿಷಯ ಗೊತ್ತುಂಟಾ? ಏನು? ಕಾಡಿನಲ್ಲಿ ಬೆಂಕಿ ಹೊತ್ತುಕೊಂಡು ತಂತಾದ್ರೆ ಹೆಚ್ಚು ಹುಲ್ಲು ಬೆಳೆದಿರುವ ಕಡೆಗೆ ಹೇಗೆ ಹೊತ್ತಿಕೊಂಡು ಹೋಗ್ತದೋ ಅದೇ ರೀತಿಯಲ್ಲಿ ನಾನು ಪ್ರಯೋಗಿಸಿದಂತಹ ಬಾಣಗಳು ನಿಮ್ಮ ಸೇನೆಯ ರಥಗಳನ್ನು ಕತ್ತರಿಸಿ ಗಜ ಅಶ್ವಗಳನ್ನು ಸೀಳಿ ಕವಚ ಸಹಿತರಾದಂತಹ ಪದಾತಿಗಳನ್ನು ಕೊಂದು ಅಲ್ಲಿಯೂ ನಿಲ್ಲದೆ ಮುಂದೆ ಹೋಗ್ತಾ ಇತ್ತು. ಇಂತಹ ರಣಕೌಶಲವನ್ನು ಹೊಂದಿರುವ ನನ್ನೊಂದಿಗೆ ಯುದ್ಧವನ್ನು ಮಾಡುವುದು ಬಿಟ್ಟು ನನ್ನನ್ನು ಅಪ್ಪನನ್ನು ಕರೆಸ್ತೀಯಾ? ಮೊದಲು ಸಮುದ್ರ ಅಲ್ಲ, ಮೊದಲು ಇದು ಯಾಕಂದ್ರೆ
ಧನುಸ್ಸು ಅವನ ಕರದಲ್ಲಿರುವ ತನಕ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ನೀನು ಇನ್ನೊಂದು ಕೆಲಸ ಆಗಬೇಕು. ಏನು? ಹೇಗೂ ಚಕ್ರವ್ಯೂಹಕ್ಕೆ ಬಂದಿದ್ದಾನೆ. ಹೌದು. ಮುಂಭಾಗದಿಂದ ನಾನು ಹೋರಾಟ ಮಾಡ್ತೇನೆ. ಹಿಂದಿನಿಂದ ಯಾರಿಗೂ ಗೊತ್ತಾಗದ ಹಾಗೆ ಅವನ ಧನುಸ್ಸನ್ನು ಕೈಯನ್ನು ಕತ್ತರಿ. ಸುಲಭದಲ್ಲಿ ಜಯ ಗಳಿಸಬಹುದು. ಆದ್ರೆ ಒಂದು ಮಾತು, ಇದು ಅಧರ್ಮ, ಪಾಪ ಅಲ್ಲ. ಅದೆಲ್ಲಕ್ಕೂ ಅವರವ ನೋಡಿಕೊಳ್ತಾನೆ. ಅವನೇ ಗೆಲುವು ನಮಗೆ ಕಲಿಸಿದವರಾರು ನಿನಗೆ? ಓಹೋ, ಬೆಂಗಡೆಯಿಂದ ಬಂದು ನನ್ನ ಚಾಪವನ್ನು ಕತ್ತರಿಸಿದೆಯಾ? ಕತ್ತರಿಸಿದ್ದೇನೆ. ಹಿಡಿದಿದ್ದೇನೆ ಕಠಾರಿ. ನಿನ್ನ ಶಿರ ತ್ಯಜಿಸ್ತೇನೆ.
ದಣಿ ಮುಂಬರಿಯೇ ಹರಿ ಮೋದಿ ಭೀಮಾತ್ಮಜ ಕರಸಿದನಾಚನವೇ ರಾತ್ರಿ ಯುದ್ಧವನ್ನೇ ಘೋಷಿಸಿ ಬಿಟ್ಟರಲ್ಲ 14ನೆಯ ದಿವಸದಂದು. ಇನ್ನು ಮಾತಿಗೆ ವೇಳೆಯಲ್ಲ, ತೊಡಗಿಸಿಕೊಳ್ಳುವುದಕ್ಕಾಗಿ ಹೈಡಿಪಿಯನ್ನೇ ಕರೆಯಿತು. ರಾಕ್ಷಸ ವೀರನ ಕರ್ಣ ಇರುಳಿನ ಸಂಕರವೇ ರಾಕ್ಷದ ವೀರನ ಕರ್ಣನ ಇರುಳಿನ ಸಂಕರದ
ಪ್ರಬಲವಾದಂತಹ ಕಾರಣ ಉಂಟಯ್ಯ ನಿನ್ನನ್ನು ಕರೆಯುವುದಕ್ಕೆ. ಏನು ಸ್ವಾಮಿ? ಪರಾಕ್ರಮವನ್ನೇ ಪ್ರಧಾನವನ್ನಾಗಿರಿಸಿ ಪ್ರಾಣವನ್ನೇ ಪಣವನ್ನಾಗಿರಿಸಿದಂತಹ ಕುರುಧಾರಿಣಿ ಇದು. ಸತ್ಯ ಮತ್ತು ಅಸತ್ಯಗಳ ನಡುವೆ ಯುದ್ಧ ನಡೆಯುತ್ತಾ ಉಂಟು ಎನ್ನುವುದು, ಧರ್ಮ ಮತ್ತು ಅಧರ್ಮಗಳ ನಡುವೆ ಯುದ್ಧ ನಡೆಯುತ್ತಾ ಉಂಟು ಎನ್ನುವುದು ನಿನಗೂ ತಿಳಿದ ವಿಷಯವೇ. ಈ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ರಾತ್ರಿ ಯುದ್ಧವನ್ನೇ ಘೋಷಿಸಿದ್ದಾರೆ. 14ನೇ ದಿವಸದ ರಾತ್ರಿಯಲ್ಲಿ ಅಂತಹ ಯುದ್ಧವನ್ನು ಘೋಷಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡುವಲ್ಲಿ ಸಮರ್ಥನೆ ಯಾರು ಎನ್ನುವ ಹಾಗೆ ನಾ ಯೋಚಿಸಿದಾಗ ನನ್ನ ಮತಿಗೆ ಹೊಳೆದದ್ದೇ ಘಟೋತ್ಕಜನ ಹೆಸರು. ಪಾಂಡವ ಪಕ್ಷಪಾತಿಯಾಗಿ ತೊಡಗಿಸಿ ಯುದ್ಧದಲ್ಲಿ ಧರ್ಮವು ಜಯಿಸುವಂತೆ ತೊಡಗಿಸಿಕೊಳ್ಳುತ್ತೀಯ ನೀನು. ಸಿಕ್ಕಿದಂತಹ ಸುವರ್ಣಾವಕಾಶವೇ ಸರಿ. ಇದಿರಾದಂತಹ ಬಕಾಸುರ ಕಿವಿರಾಜಿ ರಾಕ್ಷಸರ ಮಕ್ಕಳನ್ನು ರಾತ್ರಿಯ ಈ ಯುದ್ಧದಲ್ಲಿ ಸದೆಬಡಿದಿದ್ದೇನೆ. ಹಾಗೆಯೇ ಕೌರವ ಕರ್ಣ ದ್ರೋಣಾದಿಗಳನ್ನು ಎದುರು ಹಾಕಬೇಕು. ಅದಕ್ಕಾಗಿಯೇ ಆಗಸದಲ್ಲಿ ನಿಂತು ಮಾಯಾ ಯುದ್ಧವನ್ನು ಮಾಡ್ತೇನೆ. ಮಾಯಾ ಹಾಗೆಂದು ಎದುರುಪಾಳಯದಿಂದ ಬಂದಂತಹ ಮಾಯಾವಿಯಾದ ಘಟೋತ್ಕಜ
ಸಮಸ್ತರನ್ನು ನಾಶ ಮಾಡುತ್ತಾ ಮುಂದೆ ಬರ್ತಾ ಇದ್ದಾನೆ. ಮಾಯಾಯುದ್ಧ ಪ್ರಾವೀಣ್ಯನಾದಂತಹ ಆತನನ್ನು ಎದುರಿಸಿ ನಿಂತು ಕಾಳಗದಲ್ಲಿ ಗೆಲುವನ್ನು ಕಾಣುವುದಕ್ಕೆ ನಮ್ಮ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಸಾಧ್ಯ ಆಗುವುದಿಲ್ಲ. ಏನು ಮಾಡಲಿ? ಈಗ ನೀನೇ ಮನಸ್ಸು ಮಾಡಬೇಕಷ್ಟೇ. ನಾನೇ ಏಕಘಾತಿನಿ ಸಾಮರ್ಥ್ಯವನ್ನು ಹೊಂದಿದ ಒಂದು ವಿಶಿಷ್ಟವಾದ ಶಕ್ತ್ಯಾಯುಧವನ್ನು ನೀನು ಹೊಂದಿದವನಾದ್ದರಿಂದ ಈಗ ನೀನೇ ಘಟೋತ್ಕಜನ ಮುಂಭಾಗಕ್ಕೆ ಹೋಗಬೇಕಷ್ಟೇ, ಹೋರಾಟ ಮಾಡಬೇಕಷ್ಟೇ. ಅವನ ಮೇಲೆ ಅದನ್ನು ತೆಗೆದು ಬಿಡಿಸಲಾಗಿ ಸ್ವಾಮಿ, ಈ ಅಮೂಲ್ಯವಾದಂತಹ ಶರ ನಾನು ಭದ್ರತೆಯಾಗಿ ಇಟ್ಟುಕೊಂಡಿದ್ದೇನೆ. ಯಾಕೆ? ನನ್ನ ವಿರೋಧಿಯಾದಂತಹ ಅರ್ಜುನನಿಗೆ ಬೇಕಾಗಿಯೇ ನಾನು ಭದ್ರಪಡಿಸಿಕೊಂಡದ್ದು. ಹಾಗಾಗಿ ಈ ಶರವನ್ನು ನಾನು ಪ್ರಯೋಗಿಸಲಾರೆ. ಈ ಅರ್ಜುನನಲ್ಲಿ ಹೋರಾಡಬೇಕು ಅಂತಾದ್ರೆ ಅರ್ಜುನನ ಮುಂಭಾಗಕ್ಕೆ ನೀನು ಹೋಗಬೇಡುವ? ಹೋಗಬೇಕು. ನೀನು ಹೋಗಬೇಕು ಅಂತಾದ್ರೆ ಇವತ್ತು ಬದುಕಬೇಡುವ? ಬದುಕಬೇಕು. ಈಗ ಯಾರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಇವತ್ತು ಬದುಕಿದ್ರಲ್ವ ನಾಳೆ ಅರ್ಜುನನ್ನು ನೋಡುದು. ಅದು ಹೌದು. ಅಥವಾ ಆ ಕಡೆಯಿಂದ ಕೌರವನು ಹೇಳ್ತಾ ಇದ್ದಾನೆ ಅಲ್ವಾ, ನಮ್ಮ ಗೆಲುವಿಗಾಗಿ ನೀನು ಆ ಶಕ್ತಿಯಾಯುಧವನ್ನು ಈಗ ಪ್ರಯೋಗಿಸಲೇಬೇಕಾಗುತ್ತದೆ. ಆದ್ದರಿಂದಲೇ ದೇವೇಂದ್ರದತ್ತವಾದ ವೈಜಯಂತ ಅಥವಾ ಶಕ್ತಿಯಾಯುಧ ಪ್ರಯೋಗಿಸುವವನ ಮೇಲೆ ಮಕ್ಕಳು ಎನ್ನುವ ಹಾಗೆಯ ಎದೆಯುಬ್ಬಿಸಿ ಭುಜ ಪಡೆದುಕೊಂಡು ಯಾರು ನನಗಿದಿರಾದರೋ ಅಂಥವರನ್ನೆಲ್ಲರನ್ನೂ ನನ್ನ ದೊಡ್ಡಪ್ಪನ ತಂದೆಯ ಮನೆಗೆ ಕಳುಹಿಸಿದ್ದೇನೆ. ಕೆಲವರಂತೂ ಯುದ್ಧವೇ ಸಾಗದು, ಜಯ ಸಿಕ್ಕದು ಎನ್ನುವಂತಹ ಭಯದಿಂದ ಹಿಂದಕ್ಕೆ ಓಡಿದರು. ನೀನು ಹಾಗಲ್ಲ ಕರ್ಣ. ಕೌರವರ ಪಾಂಡವರ ದ್ವೇಷಕ್ಕೆ ಸದಾ ತುಪ್ಪ ಸುರಿಯುತ್ತಿದ್ದಂತಹ ಪರಮ ಪಾಪಿ ನೀನು. ನಿನ್ನನ್ನು ಸದೆ ಪಡೆಯುವಾಗ ಯಾರು ಕಾಯ್ತಾರೆ ನೋಡ್ತೇನೆ.
ಸರಿ. ನಿನ್ನಲ್ಲಿ ರಾಕ್ಷಸೀಯ ಪ್ರವೃತ್ತಿಯನ್ನು ಕಾಣುತ್ತಾ ಇದ್ದೇನೆ. ಓಹೋ, ಈ ಜನ್ಮದಲ್ಲಿ ಅಲ್ಲದೇ ಇದ್ರೆ ಹಿಂದಿನ ಜನ್ಮದಲ್ಲಿ ಅಂತೂ ನೀನು ನನ್ನ ಹಾಗೆ ರಕ್ಕಸನೇ ಆಗಿರಬೇಕು. ಇಲ್ಲದಿದ್ದರೆ ನನ್ನಾಗಿರುವುದು ಮಾರ್ಮಲೆದು ಯುದ್ಧಕ್ಕೆ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೋ ನಿನ್ನ ಬಲವನ್ನು ಕುಗ್ಗಿಸಿ ತಲೆಗಡಿದ್ದೆ. ನಮ್ಮೊಡೆಯ ಗೌರವೇಶ್ವರ, ಪ್ರಾಣಕ್ಕೆ ಪ್ರಾಣ ಕೊಡುವವರು ನಾವು. ಉಂಡ ಅಣ್ಣನರಿನ ಈಗ ನಿನ್ನ ಸರ್ವನಾಶ. ಬಾಲ್ಯದ ಗುರುಮಠದ ಗೆಳೆಯರು ರಣಕ್ಷೇತ್ರದಲ್ಲಿ ಪರಸ್ಪರ ಮುಖಾಮುಖಿಗಳಾಗಿ ನಿಲ್ಲಬೇಕಾದ ಸನ್ನಿವೇಶ ನೀನಾಗಿ ತಂದೆಯೋ ದೈವ ಕಲ್ಪಿಸಿತ? ಇದನ್ನು ತಿಳಿಯುವುದು ಸುಲಭ ಸಾಧ್ಯವಲ್ಲ. ವಿಧಿ ಸೌಹಾರ್ದದಿಂದ ನಮ್ಮ ಬದುಕಿನ ಸಾಂಗತ್ಯವಾಗುತ್ತದೆ ಅಂತ ನಾವು ಭಾವಿಸಿದರೆ ಸಮರದ ಕಣದಲ್ಲಿ ಮುಖಾಮುಖಿಯಾಗಬೇಕಾದಂತಹ ಸನ್ನಿವೇಶ ಬಂತು. ನೋಡು, ಕೇವಲ ಕ್ಷತ್ರಿಯನಿಗೆ ಮಾತ್ರ ಪಂಥ ಪೌರುಷವಲ್ಲ, ಒಬ್ಬ ಬ್ರಾಹ್ಮಣನು ಕ್ಷತ್ರಿಯೋಚಿತವಾದ ವಿದ್ಯೆಯನ್ನು ಹೊಂದಿದರೆ ಅದಕ್ಕನುಗುಣವಾದ ಪಂಥ ಪೌರುಷದಿಂದಲೇ ಬದುಕುತ್ತಾನೆ. ಸ್ವಾಭಿಮಾನಿಯಾದ ದ್ರೋಣಿ ದರಿದ್ರನಾದ ಬ್ರಾಹ್ಮಣನಲ್ಲಿ ಸಖ್ಯವೆಲ್ಲಿಂದ ಕೇಳಿದ ಪ್ರಶ್ನೆ ಬಹು ವಿಸ್ತಾರವಾಗಿ ಸಾಗಿತ್ತು. ನಿನ್ನನ್ನು ನನ್ನ ಶಿಷ್ಯರಿಂದಲೇ ಕಟ್ಟಿಸಿ ನನ್ನದಾದ ಪ್ರತೀಕಾರವನ್ನು ತೀರಿಸಿದರೆ ಮತ್ತೆ ಸಮರ ಕ್ಷೇತ್ರದಲ್ಲಿ ವಿರೋಧದಿಂದ ಮೇಳೈಸಿ ಬಂದೆಯಲ್ಲ. ದ್ರೋಣ ಎಲ್ಲಿದ್ದಾನೆ ಶಿಷ್ಯ? ಬ್ರಾಹ್ಮಣನೊಬ್ಬ ಕೆಟ್ಟರೆ ಎಲ್ಲಿಯವರೆಗೆ ಕೆಡುತ್ತಾನ ಮೂಲಕ್ಕೆ ನೀನೇ ಸಾಕ್ಷಿಯಾಗಿರುವೆ. ಕ್ಷತ್ರಿಯನ್ನು ಸಿದ್ಧಪಡಿಸಿ ನನ್ನ ಹೆಡಮುಡಿ ಬಂಧಿಸಿ ನಿನ್ನ ಕಾಲ ಮೇಲೆ ಹಾಕಿಕೊಂಡಿಯಲ್ಲ, ಎಡಕಾಲದ ಜಾಗಿಸಿ ನನ್ನ ಕಾಲಕ್ಕೆ ಅಪಮಾನಿತನಾಗಿ ಸಾಗಿದವ ನಾನು.
ಶಿಷ್ಯ ಶಿಷ್ಯ ಅಂತ ಹೇಳಿದ್ಯಲ್ಲ, ಯಾವ ಶಿಷ್ಯನ ಮೂಲಕ ಕಾರ್ಯ ಸಾಧಿಸಿದ್ಯೋ ಆ ಶಿಷ್ಯ ಈಗ ಎಲ್ಲಿದ್ದಾನೆ? ನಿನ್ನ ಪ್ರತಿಪಕ್ಷದಲ್ಲಿದ್ದಾನೆ. ನಿನಗೆ ಅವನು ವಿರೋಧಿಯಾಗಿದ್ದಾನೆ. ದ್ರುಪದನ ವಿಚಾರ ಬಿಡು. ಹಾಗಿರುವಾಗ ಈಗ ನೀನು ಯಾರ ಮೂಲಕ ಕೊಟ್ಟಿದ್ದೆ ಹೇಳು? ನನ್ನ ಹಳ್ಳೆಗೆ ಮುಳ್ಳಾಗುವುದಾದ್ರೂ ನನ್ನಿಂದ ಕಲಿತ ಹುಡುಗರೇ, ಮತ್ತೊಬ್ಬರಲ್ಲ. ಹೌದಾ? ನನ್ನಿಂದ ಹೆಚ್ಚಿನ ಜಾಣ್ಮೆ ಅವರಲ್ಲಿ ಉಂಟು ಅಂತಾದ್ರೆ ಆವತ್ತಿಗೆ ಬಿಟ್ಟು ಕೊಟ್ಟೇವೆ. ಹೌದಾ? ಕರಡಿಯಲ್ಲಿ ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ತಾವೇ ಎಂದು ನಮ್ಮನ್ನು ಸಂದಿಗ್ಧಂತಹ ಸ್ಥಿತಿಯಲ್ಲಿ ತಂದು ಬಿಟ್ಟಿರಲ್ಲ. ನಿಮ್ಮೊಂದಿಗೆ ಯುದ್ಧವನ್ನು ಮಾಡಲೇ ಬಿಡಲೇ ಎನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀನಿ. ಏನು ಮಾಡುದು ಏನು ಮಾಡುದು? ಸಕಲ ವಿದ್ಯೋಪದೇಶವನ್ನು ನನ್ನಿಂದ ಹೊಂದಿ ಪ್ರಪಂಚದಲ್ಲೇ ಅದ್ವಿತೀಯನಾದ ಬಿಲ್ಗಾರನಾಗಿ ಸ್ಥಾಪಿತನಾಗಿ ಪಾರ್ಥ ಏವದನುರ್ಧರ ಹೀಗೆ ನೆಗಳತೆಯನ್ನು ಹೊಂದಬಹುದಾದ ಅವಕಾಶವನ್ನು ನಿನಗೊದಗಿಸಿಕೊಟ್ಟ. ಆ ಸಮಯದಲ್ಲಿ ಕೇಳಿದ್ದಿ, ಗುರುಗಳ ಗುರುದಕ್ಷಿಣೆ ಯಾವುದು? ದ್ರುಪದನನ್ನು ಕಟ್ಟಿ ತಂದದ್ದು ಬಿಡು, ಪ್ರತ್ಯೇಕವಾಗಿ ನಿನ್ನಲ್ಲಿ ಒಂದು ಗುರುದಕ್ಷಿಣೆಯನ್ನು ನಾನು ಅಪೇಕ್ಷಿಸಿದ್ದೆ. ನಾನೇ ನಿನ್ನಲ್ಲಿ ಸಮರಕ್ಕೆ ನಿಂತರು ಅಳುಕದೆ ಅಂಜದೆ ನನ್ನಲ್ಲಿ ಕಾಡಾಕಾಡಿಯಾದ ಬವರವನ್ನು ಕೊಡಬೇಕು. ಅದೇ ನೀನು ನನಗೆ ಕೊಡುವ ಗುರುದಕ್ಷಿಣೆ. ಯಾಕೆ ಗೊತ್ತೋ? ಯಾಕೆ? ಯಾವನೇ ಒಬ್ಬ ಗುರುವಿಗಾಗಲಿ ಅಲ್ಲ ಯಾವನೇ ಒಬ್ಬ ತಂದೆಗಾಗಲಿ ತನ್ನ ಮಕ್ಕಳ ಏಳ್ಗೆಯೇ ಪ್ರಧಾನವಾಗಿರುತ್ತದೆ. ನಾನು ಹಡೆದ ಮಗ ಅಶ್ವತ್ಥಾಮ, ಅವನಿಗಿಂತ ಅಧಿಕವಾದ ವಾತ್ಸಲ್ಯದಿಂದ ನಿನಗೆ ನನ್ನಲ್ಲಿದ್ದ ವಿದ್ಯೆಯನ್ನು ನಾನು ಉಪದೇಶಿಸಿದ. ಅದು ವಿನಿಯೋಗವಾಗಬೇಕು, ನ್ಯಾಯಕ್ಕಾಗಿ ಧರ್ಮಕ್ಕಾಗಿ. ಆ ಕಾಲಕ್ಕೆ ರಕ್ಷಿಸುವ ದೇವ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಹೇಳಿದ ಗುರುವೇ ವಿರೋಧಿಯಾಗಿ ಬಂದರೂ ಅಳುಕದೆ ಹೋರಾಡುವಂತಹ ಕೆಚ್ಚನ್ನು ಹೊಂದಿರಬೇಕು. ಈ ಉದ್ದೇಶಕ್ಕಾಗಿಯೇ ನಿನ್ನಲ್ಲಿ ಹೇಳಿದ್ದು. ಕೆಲವೆಲ್ಲ ಪ್ರಪಂಚದಲ್ಲಿ ಊರಿಗೆ ಬೇಡದಿದ್ದದ್ದಾದ್ರೂ ನಮಗೊಂದೊಂದು ಪ್ರಯೋಜನ ಆಗಿ ಹೋಗ್ತದೆ. ಓಹೋ, ಈ ಸಂಗ್ರಾಮ ಬೇಕೋ? ಕುಟುಂಬ ಕಲಹ ನಿಜವಾಗಿ ಬೇಡ, ಆದರೆ ಒಂದು ಪ್ರಯೋಜನ ಆಯ್ತು ನೋಡು. ಓಹೋ, ನಮ್ಮಿಂದ ಕಲ್ತ ಹುಡುಗರು ಇವತ್ತಿಗೂ ಹಾಗೆ ಇದ್ದಾರೋ ಅಲ್ಲ ತಲೆ ಅಡಿಗೆ ಹಾಕಿ ಮಲಗಿದ್ದಾರೋ? ನೀವು ಬರ್ತಿದ್ದೀರಿ
ನಾನು ಕೊಟ್ಟಂತಹ ವಿದ್ಯೆ ಸದ್ವಿನಿಯೋಗ ಆಗಿದ್ದೋ ಇಲ್ಲವೋ ಎನ್ನುವಂತಹ ಪ್ರಶ್ನೆ ಎದುರಿಗೆ ಗುರುವೇ ಬಂದು ನಿಂತರೂ ಕೂಡ ಹೇಗೆ ಎದುರಿಸುವೆ ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ. ನೀವು ಹಾಗಿದ್ದೀರಿ ಮರೆತಿದ್ದೀರಿ ಅಂತ ಕಾಣಿಸ್ತದೆ. ಅಂದು ವಿರಾಟ ನಗರದಲ್ಲಿ ನೀವು ಬಂದಂತಹ ಸಮಯದಲ್ಲಿ ಗೋವುಗಳು ಕಳ್ಳತನವಾಗಿವೆ ಎನ್ನುವಂತಹ ಉದ್ದೇಶವನ್ನು ಇರಿಸಿ ಬಂದಿದ್ದೀರಿ. ಆ ಸಮಯದಲ್ಲಿ ನಿಮ್ಮೊಂದಿಗೆ ಕಾಡಾಕಾಡಿಯಾಗಿ ಹೋರಾಡಿದ್ದೇನೆ, ನಿಮ್ಮನ್ನು ಸೋಲಿಸಿದ್ದೇನೆ. ಮರೆತು ಬಿಟ್ಟಿರ ಗುರುಗಳೇ. ಅಂದಿನ ದಿನ ನಿನ್ನಲ್ಲಿ ಹೋರಾಟಕ್ಕೆ ಬಂದದು ಅಂತ ಭಾವಿಸಿದ್ಯೋ? ಮತ್ತೆ ನೋಡದೆ ವರ್ಷ ಕೆಲವಾಗಿತ್ತು. ಓಹೋ, ಒಮ್ಮೆ ಶಿಷ್ಯನ ಮುಖ ನೋಡುವ ಅನ್ನುವುದಕ್ಕಾಗಿ ಗೋಗ್ರಹಣ ಅನ್ನುವಂತಹ ವರ್ತಮಾನವನ್ನು ಕೇಳಿದಾಗ ಬೇಡ ಬೇಡವೆಂದ್ರು ನಾವು ಮುಂದೆ ನಿಂತದ್ದು. ಹೌದು, ಮನಸ್ಸು ಮಾಡಿ ಹೋರಾಡಿದ್ದರೆ ನಿನ್ನ ನಾವತ್ತೆ ಮಲಗಿಸ್ತಿದ್ದೆ. ಹಾಗಿದ್ರೆ ಮುಗಿಸುವುದೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಸಮಸ್ತರು ಶಿರವಾಗಿ ಗೌರವವನ್ನು ಸೂಚಿಸಿದಾಗ ತನ್ನಿಂದ ತಾನೇ ನಿಷ್ಪ್ರಯೋಜಕವಾಗಿ ಹೋಯಿತು. ಬಿಡಲಾರೆ ಸರ್ವನಾಶಕಾರವಾದ ಬ್ರಹ್ಮಾಸ್ತ್ರ ಆಕಾಶ ಮಾರ್ಗದಲ್ಲಿ ನಿಂತು ಯಾರೋ ಹೊಡೆದರಲ್ಲ, ಇನ್ನೂ ಯಾಕೆ ಸಮಾಧೀನರಾಗಿ ವ್ಯವಹರಿಸ್ತಾ ಇದ್ದೀರಿ? ಲೋಕಕ್ಕೆ ಉಪದೇಶಿಸುವ ಆಚಾರ್ಯರಾಗಿದ್ದು ಸರ್ವನಾಶ ಕಾರಣವಾದ ಬ್ರಹ್ಮಾಸ್ತ್ರವನ್ನು ವಿನಿಯೋಗ ಮಾಡ್ತೀರಲ್ಲ. ದುಡುಕಿನಿಂದ ಮುಂದಾದದ್ದು ಹೆಚ್ಚಾಯಿತು ಅಂತ ನನಗೇನು ನಾಚಿಕೆ
ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಕ್ಷಣಕಾಲ ಬ್ರಹ್ಮಾಸ್ತ್ರವನ್ನು ಗುರುಗಳು ಎತ್ತಿದಾಗ ಆತಂಕಗೊಂಡು ದೇವ ಅಂತ ಕರೆದವನು ನೀ. ಹೌದು. ತತ್ಕ್ಷಣವೇ ಶಿರವಾಗಿ ಅಂತ ಹೇಳಿದಾಗ ಮೊದಲನೆಯ ಬ್ರಹ್ಮಾಸ್ತ್ರ ಗೌರವ ಕೊಟ್ಟವರನ್ನು ಮುಟ್ಟುವುದಿಲ್ಲ ಅಂತ ಹೊರಟು ಹೋಯಿತು. ಹೌದು. ಮತ್ತೊಂದು ಬಾರಿ ಬ್ರಹ್ಮಾಸ್ತ್ರ ಎತ್ತಿದಾಗ ಅಶರೀರವಾಣಿಯಾಗಿ ನಾಚಿಕೆಯಾಗಿ ಹಿಂದೆ ಹೋಗಿದ್ದಾರೆ. ಇದೇ ಸರಿಯಾದಂತಹ ಸಮಯ. ಅಂದರೆ ಯುದ್ಧ ಭೂಮಿಯಲ್ಲಿ ತೊಡಗಿಸಿಕೊಂಡಂತಹ ದ್ರೋಣಾಚಾರ್ಯರಿಗೆ ಅಪರಿಮಿತವಾಗಿರುವುದು ಯಾವುದು ಎನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಎರಡೇ ವಿಷಯ, ಒಂದು ಶಿಷ್ಯ ವ್ಯಾಮೋಹ, ಮತ್ತೊಂದು ಪುತ್ರ ವ್ಯಾಮೋಹ. ಅವನಲ್ಲಿ ಎಷ್ಟು ವ್ಯಾಮೋಹ ಉಂಟು ಎನ್ನುವುದನ್ನು ಅವರ ಮಾತಲ್ಲೇ ಕೇಳಿದೆ. ಆದರೆ ಪರಿಣಾಮದಲ್ಲಿ ಯುದ್ಧದಲ್ಲೇ ತೊಡಗಿಸಿಕೊಂಡ್ರು. ಇನ್ನು ಪ್ರಖರವಾಗಿರುವುದು ಪುತ್ರ ವ್ಯಾಮೋಹ ಮಾತ್ರ. ಅದನ್ನೇ ಬಳಸಿಕೊಂಡು ಅವರನ್ನು ನಿಯಂತ್ರಿಸಬೇಕಾಗಿದೆ. ಅದಕ್ಕಾಗಿ ನಾನು ಅರ್ಜುನನು ಅಲ್ಲ, ನಿನ್ನ ಮೂಲಕವೇ ಈ ಹೊತ್ತಿಗೆ ಒಂದು ಉದ್ಗಾರ ಹೊರಬೇಕಾಗಿದೆ. ಅಪ್ಪಣೆ ಆಗ್ಬೇಕು. ಅಶ್ವತ್ಥಾಮ ಸತ್ತ ಅಂತ ಹೇಳಿ ಸ್ವಾಮಿ ಹಿಂದೆ ಹೋಗುದು. ಇದು ಧರ್ಮ ಕ್ಷೇತ್ರ ಅಲ್ವೇ? ಹೌದು. ನಾನು ಧರ್ಮರಾಯ ಅಲ್ವೇ? ಹೌದು. ಹೇಳ್ಬೇಕಾದ್ದು ಅಧರ್ಮ ತಾನೇ. ಹಾಗಾದ್ರೆ ಈಗ ಅಶ್ವತ್ಥಾಮ ಸತ್ತ ಅಂತ ಹೇಳಿ ಜೀವದಲ್ಲಿ ಇಲ್ಲೋ ಅವ? ಮನಸ್ಸು ಒಪ್ಪುವುದಿಲ್ಲ. ಹೇಗೆ ಒಪ್ಪಬೇಕು? ನಿನಗೆ ಒಂದು ಸಂಕಟ ಆಗುವುದಿದ್ರೆ ಪರಿಹಾರವನ್ನು ನಾನೇ ಸೂಚಿಸ್ತೇನೆ. ಅಪ್ಪಣೆ ಆಗ್ಲಿ. ಅಶ್ವತ್ಥಾಮ ಸತ್ತ ಅಂತ ನೇರ ಹೇಳಬೇಡ. ಅಯ್ಯೋ ಹಾಗಲ್ಲ. ಈಗ ಈ ಕ್ಷಣ ಹೊತ್ತಿನ ಮೊದಲು ನೀನು ಗಮನಿಸಿದೆಯಾ? ನಿನ್ನ ತಮ್ಮನಾದಂತಹ ಭೀಮಸೇನ ಅಶ್ವತ್ಥಾಮ ಎನ್ನುವಂತಹ ಆನೆಯನ್ನು ಕೊಂದದ್ದು ವರ್ತಮಾನ ಹೌದು ಕೇಳಿದ್ರಿ. ನಿನ್ನ ಮೇಲೆ ಏರಿ ಬರುತ್ತಿದ್ದಂತಹ ಆನೆಯನ್ನು ಮುಷ್ಟಿ ಮಾತ್ರದಿಂದ ಹೊಡೆದು ಕೊಂದ. ಅದೌದು. ಅದನ್ನೇ ಹೇಳು ನೀನು. ಆದ್ರೆ ಹಾಗೆ ಹೇಳುವುದಲ್ಲ, ಸ್ವಲ್ಪ ಹೊತ್ತುಂಟು. ನೀನು ಹೌದು. ಆದ ಕಾರಣವೇ ನೀನು ಹೇಳಬೇಕಾದ್ದೇನು ಬಲ್ಲೆಯ? ಅಶ್ವತ್ಥಾಮ ಎಂಬ ಆನೆ ಸತ್ತಿತು ಅಂತ ಎಂಬುದನ್ನು ಅಶ್ವತ್ಥಾಮ ಹತ ಕುಂಜರ ಅಂತ ಅವರಿಗೆ ಕೇಳುವ ಹಾಗೆ ಹೇಳು. ಒಂದು ಸಲ ಹೇಳಿದ್ರೆ ಒಂದೇ ಕಡೆಗೆ ಬರ್ತದೆ. ಹೌದು. ಹತೋ ಹತೋ ಅಂತ ಎರಡು ಸಲ ಹೇಳಿದ್ರೆ ಅದು ಎರಡು ಹೆಸರುಗಳಿಗೂ ಅನ್ಯವಾಗುವುದಿಲ್ವೇ? ಹಾಗೆ ಹೇಳು. ಹಾಗಾದ್ರೆ ಅಶ್ವತ್ಥಾಮ ಹತೋ ಹತೋ. ಯಾತಕ್ಕೆ ಮರಣ ಬಾನಪ್ಪಿದೆ ಹೃದಯವ ಈಗರ ಬಿದನಿಗೆ ದುಃಖವ ನೀತಿಯೇ ನೀಡುವುದು ಅರಿಯಲು ತಾವಿಲ್ಲದವರ ಹರನಲ್ಲಿ ಪಡೆದಿಗರಿಲ್ಲ ದೂರದಲ್ಲಿ ಸಾಯಲು ಸಾಧ್ಯವೇ ಅರಿಯುವುದೆಂದಿದನು ಯಾತಕ್ಕೆ ಏನದು? ಕೇಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಇದ್ದ ಒಂದು ವರ್ತಮಾನ ಸತ್ಯಾತ್ಮನಾದಂತಹ ಧರ್ಮಜನ ಬಾಯಿಂದ ಈ ರಣಕ್ಷೇತ್ರದಲ್ಲಿ ಮೊಳಗಿದ್ದವರು. ಶಿವನೇ ಶಿವನೇ, ಅಶ್ವತ್ಥಾಮ ಹತ ಹತೋ ಹತ ಹತೋ ಹತ. ಸಟೆಯನ್ನಾಡುವವನೇ ಧರ್ಮಜ. ಯಾವ ಕಾಲಕ್ಕೂ ಸತ್ಯವಾಕ್ಯವನ್ನು ಅತಿಕ್ರಮಿಸದೇ ಬದುಕು ಸಾಗಿಸಿದ. ಬದುಕಿನ ನಾನಾ ಸಂಕಟಗಳೆದುರಾದ ಕಾಲದಲ್ಲೂ ಸತ್ಯವಚನವನ್ನು ಮೀರಕೂಡದು ಅನ್ನುವಂತಹ ಉದ್ದೇಶದಿಂದಲೇ ಬಂದಂತಹ ಸಂಕಟಗಳನ್ನೆಲ್ಲ ನುಂಗಿ ನುಂಗಿ ಬದುಕು ಸಾಗಿಸಿದ. ಯಾವ ಕಾರಣಕ್ಕೂ ಸಟೆಯಾಡುವವನು ಹೋದ. ಆದರೂ ಚಿರಂಜೀವಿಯಾದ ಅಶ್ವತ್ಥಾಮ ಪರಮೇಶ್ವರ ಅನುಗ್ರಹದಿಂದ ಪರಿಪುಷ್ಟನಾದ. ಸಾಯುವುದಕ್ಕೆ ಸಾಧ್ಯವೇ? ಈ ಅನುಮಾನ ಕಾಡಿದ್ದರಿಂದಲೇ ಭೀಮನನ್ನು ಕರೆದು ಕೇಳಿದೆ. ಏನು ಭೀಮಸೇನ, ಧರ್ಮಜ ಹೇಳಿದ ಮಾತು ನಿಜವೇ? ಅಶ್ವತ್ಥಾಮನನ್ನು ರಣಕ್ಷೇತ್ರದಲ್ಲಿ ನೀವಾದರೂ ಕಂಡೀರ? ಆಗ ಅವನು ಆಡಿದ್ದೇನು? ಆಚಾರ್ಯರಿಗೆ ಯಾಕೆ ಭ್ರಮೆ? ವಯಸ್ಸು ಮೀರಿ ಹೋಗಿದೆ, ಬುದ್ಧಿ ಭ್ರಮಣೆ ಉಂಟಾಗಿರಬೇಕು. ಅಲ್ಲದೆ ಇದ್ದದ್ದನ್ನು ಅಣ್ಣ ಆಡುತ್ತಾನೆ. ಧರ್ಮಜ ಎಂದು ಸುಳ್ಳನ್ನಾಡಿದವನಲ್ಲ.
ಹಾಗಿದ್ರೆ ಅದರ ಅರ್ಥ ಏನು? ಚಿರಂಜೀವಿಯಾದ ಸಾಯುವುದಿಲ್ಲ ಸುಲಭದಲ್ಲಿ. ಧರ್ಮರಾಜ ಬದುಕಿನಲ್ಲಿ ಸುಳ್ಳೇ ಹೇಳುವುದಿಲ್ಲ. ಎರಡರಲ್ಲಿ ಒಂದು ಸುಳ್ಳಾಗಲೇಬೇಕಲ್ಲ. ಹಾಗಿದ್ರೆ ಯಾವುದು ಸುಳ್ಳಾಯಿತು? ಏನು ಆಗಬಹುದಲ್ಲ ಈ ರಣಕ್ಷೇತ್ರದಲ್ಲಿ? ಇಚ್ಛಾಮರಣಿಗಳಾದಂತಹ ಆಚಾರ್ಯ ಭೀಷ್ಮರು ಸರಳ ಮಂಚಕ್ಕೆ ಸೇರಿದರು. ಎಂದಾದರೂ ಅವರಿಗೆ ಸೋಲು ಸಮನಿಸುವುದಕ್ಕುಂಟೆ? ಅಜೇಯರೆಂದು ತ್ರಿಲೋಕಗಳಲ್ಲಿಯೂ ಮಾನಿತರಾದ ಭೀಷ್ಮಾಚಾರ್ಯರು ಕರದ ಕಾರ್ಮುಕವನ್ನು ಕೆಳಗೆ ಚೆಲ್ಲಬೇಕಾದ ಸ್ಥಿತಿ ಬಂದದ್ದು ಯಾಕೆ? ಯಾಕೆ ಕೇಳಿದರೆ ದೈವ ನಿರ್ಣಯ. ಚಿರಂಜೀವಿಯಾದ ಮಗನು ಅಕಾಲದಲ್ಲಿ ಸಾಯುವ ಸ್ಥಿತಿ ಬರುವುದು ಯಾಕೆ? ಯಾಕಂದ್ರೆ ದೈವ ಸಂಕಲ್ಪ. ಹಾಗಿದ್ರೆ ಅದರ ಅರ್ಥ ಏನು? ಮಗನಾದ ಅಶ್ವತ್ಥಾಮ ಮಗನೇ, ಸ್ವಾಭಿಮಾನದ ಬದುಕನ್ನು ಸದಾ ಕಾಲ ಎದುರು ಕಾಣುತ್ತಿದ್ದಂತಹ ನಿನ್ನಯ್ಯ ದ್ರೋಣ ನಿನ್ನ ಏಳಿಗೆಯನ್ನಷ್ಟೇ ಗಮನಿಸಿ ನಿನ್ನ ಸುಖಕ್ಕಾಗಿ ಹಂಬಲಿಸಿ ರಾಜಾಶ್ರಯದ ಹಂಗಿಗಾದರೂ ನನ್ನನ್ನು ಒಪ್ಪಿಸಿಕೊಂಡರು. ಒಂದು ಕಾಲಕ್ಕೆ ಶಾಂತನು ಚಕ್ರವರ್ತಿಗಳು ಕೃಪೆಯನ್ನು ಮದುವೆ ಮಾಡಿಕೊಟ್ಟ ಮೇಲೆ ನನಗೆ ಉದಾರವಾದ ಅವಕಾಶವನ್ನು ಕಲ್ಪಿಸಿದರು. ಮನೆ ಮಠಗಳಿಲ್ಲದೆ ಇದ್ದ ನೀನು ಅರಮನೆಯಲ್ಲೇ ಇದ್ದುಕೋ. ನನ್ನ ಸ್ವಾಭಿಮಾನ ಅದನ್ನು ಒಪ್ಪಲಿಲ್ಲ. ಕಲಿತ ವಿದ್ಯೆ ಇದೆ, 4 ಮಂದಿಗಳಿಗೆ ಪಾಠ ಹೇಳಿದ್ರು ನನ್ನ ಹೊಟ್ಟೆ ತುಂಬುತ್ತದೆ. ಅರಮನೆಯ ಹಂಗಿನ ಅನ್ನಕ್ಕೆ ನಾನು ಯಾವ ಕಾಲಕ್ಕೂ ಕೈ ಒಡ್ಡುವುದಕ್ಕಿಲ್ಲ. ಹೀಗಾಗಿ ಅದನ್ನು ತಿರಸ್ಕರಿಸಿ ಅಲ್ಲಿಂದ ಹೊರಟು ಬಂದವ. ಮತ್ತೆ ರಾಜಾಶ್ರಯವನ್ನು ಹೊಂದುವುದಕ್ಕೆ ಕಾರಣವಾದದ್ದೇನು? ದ್ರುಪದನಲ್ಲಿ ನನಗಾದಂತಹ ತಾತ್ಸಾರದ ಭಾವ, ನನ್ನನ್ನು ಉಪೇಕ್ಷಿಸಿದಂತಹ ದ್ರುಪದನ ಅಹಂಕಾರ, ಅವನನ್ನು ಮೆಟ್ಟಿ ನನ್ನ ಶಿಷ್ಯರಿಂದಲೇ ಕತ್ತಿ ಎಳೆಸುವ ಉದ್ದೇಶಕ್ಕಾಗಿ ಯೋಗ್ಯ ಶಿಷ್ಯರಲ್ಲಿ ಅನ್ನುವುದನ್ನು ಅರಸುತ್ತಾ ಮುಂದೆ ಬರಬೇಕಾಗಿ ಬಂತು. ಪಡೆದ ಮಗುವಿನ ಅಪೇಕ್ಷೆಯಂತೆ ಒಕ್ಕುಡುತ್ತೆ ಹಾಲನ್ನು ಕೊಡುವುದಕ್ಕೆ ಅರ್ಹತೆ ಇಲ್ಲದೆ ಇದ್ದ ದ್ರೋಣ ಪ್ರಪಂಚ ಬೆರಳೆತ್ತಿ ಅಪಹಾಸ್ಯ ಮಾಡಿತು. ಬಡತನವೇ ದ್ರೋಣ ರೂಪವನ್ನು ತಳೆದಿ ಪ್ರಪಂಚದಲ್ಲಿ ತಿರುಗಾಡುತ್ತಾ ಇದೆ. ಮಗನ ಹಸಿವನ್ನು ನೀಗಿಸುವ ಉದ್ದೇಶಕ್ಕಿಂತ ಅರಮನೆಯ ಚಾಕರ್ಯವನ ಹಾಗೆ ಸೇರಿಕೊಂಡೆ. ಆಗುವುದಕ್ಕೆ ಪೀಠ ದೊಡ್ಡದೆ, ಗುರುಪೀಠ. ಆದರೆ ಸ್ವಾತಂತ್ರ್ಯ ಉಂಟೆ, ಮನಸೋಯಿತ್ಯ ವ್ಯವಹರಿಸುವುದಕ್ಕಿಲ್ಲ, ಒಂದು ಪರಿಧಿಯನ್ನು ದಾಟಿ ಆಚೆಗೆ ಕಾಲಿಡುವುದಕ್ಕಿಲ್ಲ. ಅರ್ಹತಾ ಸಂಪನ್ನರು ಯೋಗ್ಯತಾ ಸಂಪನ್ನರು ಶಿಷ್ಯರಾಗಿ ಬಂದರೂ ಅವರಿಗೆ ಉಪದೇಶಿಸುವ ಸ್ವಾತಂತ್ರ್ಯವಿಲ್ಲ. ಸ್ವಾತಂತ್ರ್ಯವನ್ನು ಪರರ ಪಾದದಲ್ಲಿ ಒತ್ತೆ ಇಟ್ಟು ಕಂದ ಅಶ್ವತ್ಥಾಮ ನಿನ್ನ ಏಳ್ಗೆಯನ್ನು ಹಾರೈಸಿ ಅರಮನೆಯ ನೆರಳಿಗೆ ನನ್ನನ್ನು ಒಪ್ಪಿಸಿಕೊಂಡರೆ, ಅಯ್ಯೋ, ಬ್ರಾಹ್ಮಣನಾಗಿದ್ದುಕೊಂಡು ಆಚಾರನಿಷ್ಠನಾಗಿ ಲೋಕಕ್ಕೆ ಧರ್ಮೋಪದೇಶ ಮಾಡಬೇಕಾಗಿದ್ದ ನಾನು ಕೌರವನ ಋಣಬಂಧನಕ್ಕೊಳಗಾಗಿ ಸಮರ ಕ್ಷೇತ್ರದಲ್ಲಿ ಆಯುಧ ಧರಿಸಿ ಬರಬೇಕಾಗಿ ಬಂತು. ಒಬ್ಬ ಬ್ರಾಹ್ಮಣನಾದ ಶಸ್ತ್ರವಿದ್ಯೆಯನ್ನು ಕಲಿಯುವುದು ಯಾಕಾಗಿ? ಇದಿರಿನವನಿಗೆ ಹೊಡೆಯುವುದಕ್ಕಾಗಿ ಅಲ್ಲವಲ್ಲ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಉದ್ದೇಶಕ್ಕಾಗಿ ಕ್ಷತ್ರಿಯರು ಶಸ್ತ್ರವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಆ ಕಾಲಕ್ಕೆ ದೇಶ ರಕ್ಷಣೆಯ ಕಾರಣಕ್ಕಾಗಿ ಅವರಿಗೆ ಉಪದೇಶಿಸುವುದಕ್ಕಾಗಿ ಬ್ರಾಹ್ಮಣನಾದವ ಶಸ್ತ್ರವಿದ್ಯೆಯನ್ನು ಕಲಿಯುತ್ತಾನೆ. ಆದರೆ ನಾನು ಮಾಡಿದ್ದೇನೆ. ಅತ್ತ ಬ್ರಾಹ್ಮಣ್ಯವೋ ಕೇಳಿದರೆ ಇಲ್ಲ, ಇತ್ತ ಕ್ಷಾತ್ರವೋ ಕೇಳಿದರೆ ಬರಲಿಲ್ಲ, ಅದು ಬಿಡ್ಲಿಲ್ಲ, ಇದು ಸಿಗಲಿಲ್ಲ. ಇದರ ಮಧ್ಯದಲ್ಲಿ ಸಾಗಿಸುವಂತಹ ಬದುಕನ್ನಾದರೂ ಒಪ್ಪಿಕೊಂಡೆ. ಯಾಕಾಗಿ? ಮಗನ ಒಂದೇ ಒಂದು ಅಭಿಲಾಷೆಗಾಗಿ. ಆದರೆ ಅವನೂ ನನ್ನ ಕೈ ತಪ್ಪಿ ಹೋದ ಮೇಲೆ ಅಯ್ಯೋ, ಏನು ಮಾಡಿ ಏನು ಪ್ರಯೋಜನ? ಸ್ವಾಭಿಮಾನಿಯಾಗಿ ಬದುಕಬೇಕನ್ನುವ ಉದ್ದೇಶವನ್ನು ಹೊಂದಿದವನಿಗೆ ಮೋಹಾದಿ ಭಾವಗಳು ಸೇರಿದವು. ಅವನ ಬದುಕು ಎಷ್ಟು ಪತನದತ್ತ ಸಾಗುತ್ತದೆ ಎನ್ನುವುದಕ್ಕೆ ನನ್ನ ಬದುಕೇ ನಿದರ್ಶನವಾಗಿ ಹೋಯಿತು. ಲೋಕದಲ್ಲಿ ಹೆಗ್ಗಳಿಕೆ ದೊಡ್ಡದು. ಬಿಲ್ಲೋಜ ದ್ರೋಣ ಕೇವಲ ಬಿಲ್ಲೋಜ ಅಲ್ಲ, ಉಭಯ ಕುಲ ಬಿಲ್ಲೋಜ. ಏನು ಉಭಯ ಕುಲ ಬಿಲ್ಲೋಜ? ಕೇವಲ ಕ್ಷತ್ರಿಯರಿಗೆ ಮಾತ್ರ ಕಲಿಸುವ ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಕ್ಷತ್ರಿಯರಿಗೆ ಇಬ್ಬರೂ ಕಲಿಸುವ ಅನ್ನುವಂತಹ ಕಾರಣದಿಂದ ಉಭಯ ಕುಲ ಬಿಲ್ಲೋಜ. ಅಥವಾ ಉಭಯ ಕುಲಗಳಿಗೆ ಒಂದೇ ಮನೆತನದವರಾದರೂ 2 ಗುಂಪುಗಳಾಗಿ ಒದಗಿದ
ಧಾರ್ತರ ರಾಷ್ಟ್ರ ಪಾಂಡವರಿಗೆ ಶರವಿದ್ಯೆಯನ್ನು ನಾನು ಉಪದೇಶಿಸಿದೆ. ಮನ್ನಣೆ ದೊಡ್ಡದಾಯಿತು. ಆದರೆ ಮಗನನ್ನು ಕಳ್ಕೊಂಡ ಮೇಲೆ ಯಾವುದು ಯಾಕಾಗಿ ಆಕಾಶದಿಂದ ನನ್ನ ಪಿತೃಗಣನೆ ಹೇಳ್ತದೆ, ಮಗನೇ ನಿನಗಿದೆಲ್ಲ ಯಾಕೆ ಬೇಕು? ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದು ಕ್ಷತ್ರಿಯರಂತೆ ರಕ್ತದ ಕಾಲುವೆಯನ್ನು ಹರಿಸುವಂತಹ ಕಾಯಕಕ್ಕೆ ಯಾಕೆ ಇನ್ನೂ ಮುಂದಾಗುತ್ತೀವಿ? ನಿನಗ ಸಮರ ಕ್ಷೇತ್ರವನ್ನು ನೋಡಿ ಜುಗುಪ್ಸೆಯೂ ಬರುವುದಿಲ್ವೇ ಅಂತ ಅವರು ನಿಂದಿಸ್ತಾರೆ. ಈ ಕಡೆಯಿಂದ ಮಗನ ಮರಣವಾಗಿದೆ, ಏನು ಮಾಡಬೇಕೆಂಬುದೇ ಅರ್ಥ ಆಗುವುದಿಲ್ಲ. ಕಾಯಕ ಕಸುವೇ ಅಳಿದು ಇವನನ್ನು ಕೊಲ್ಲುವುದಕ್ಕಾಗಿ ನನ್ನನ್ನು ಪಡೆದಿದ್ದಾರೆ. ಯಾವ ಕಾಲ ಯಾವ ಸಂದರ್ಭದಲ್ಲಿ ಇವ ಸಿಗ್ತಾನೆ ಎಂಬುದಾಗಿ ಇಷ್ಟವರೆಗೆ ಕಾದು ಕುಳಿತವ. ಈ ಸಮಯದಲ್ಲಿ ಅಶ್ವತ್ಥಾಮ ಸತ್ತಿದ್ದಾನೆ ಎಂಬ ವಿಚಾರವನ್ನು ತಿಳಿದು ದೇಹವನ್ನು ಇಲ್ಲಿಯೇ ಬಿಟ್ಟು ಆತ್ಮವೊಂದರಲ್ಲೇ ಶೈವಿಲಿಯನ್ನು ಸೇರಿದಂತಾದ್ರೆ ಇನ್ನು ಮುಂದೆ ಇಲ್ಲಿಗೆ ಭೂಮಿಗೆ ಬರಬಾರ್ದಂದ್ರೆ ಇವನ ಜೀವ ಉಳಿಬಾರ್ದು ಎಂಬುದಾದ್ರೆ ಹದಿನೈದು ದಿನದ ಯುದ್ಧವು ಮುಗಿದುದು. 15 ದಿನದ ಯುದ್ಧವು ಮುಗಿದು ಕಣಬಗೆವ ದ್ರೋಣನಳೆವ ದಿನದಿ ಸಕಲ ರತಿ ಶೋಕದೋ ಶಿಬಿರ ಹೋಗುತ್ತದೆ. ಅರ್ಜುನ, 15ನೇ ದಿವಸದ ಅಂತಿಮದಲ್ಲಿ ದ್ರೋಣ ಪರ್ವ ಎನ್ನುವುದು ಮುಗಿದು ಹೋಯಿತು. ನಾವು ನೋಡುತ್ತಿದ್ದಂತೆ ದೃಷ್ಟದ್ಯುಮ್ನ ಬಂದು ಅವರ ಶಿರವನ್ನು ಕಡಿದುದನ್ನು ನಾವು ಗಮನಿಸಿದೆವು ತಾನೆ. ಸರಿ ಸ್ವಾಮಿ. ಹೇಳುವವರು ಹೇಳಿದ್ರು ನಿಸರ್ಗ ದುಷ್ಟದ್ಯುಮ್ನ. ಯಾಕೆ ಹಾಗೆ ಹೇಳಿದ್ರು ಅಂತ ಕೇಳಿದ್ರೆ ದೃಷ್ಟದ್ಯುಮ್ನನ್ನ ಹುಟ್ಟಾದುದೇ ದ್ರೋಣ ನಾಶಕ್ಕೋಸ್ಕರವಾಗಿ ಇದೇ ಕಾರಣ. ಆದ ಕಾರಣವೇ ನಿಸರ್ಗ ದುಷ್ಟನೇ ಹೊರತು ದೃಷ್ಟದ್ಯುಮ್ನ ದುಷ್ಟ ಎನ್ನುವ ಹಾಗಲ್ಲ. ದ್ರೋಣನ ನಾಶವನ್ನೇ ಸಂಕಲ್ಪವಾಗಿರಿಸಿಕೊಂಡು ಹುಟ್ಟಿದವ. ಇದರಿಂದ ಪ್ರಪಂಚಕ್ಕೆ ಏನು ತಿಳಿಯುತ್ತದೆ? ದ್ವೇಷವೋ ಮತ್ತೊಂದು ಕೋಪವೋ ಮತ್ತೊಬ್ಬರ ನಾಶಕ್ಕೆ ಕಾರಣ ಆಗುತ್ತದೆ. ಯುದ್ಧ ಮತ್ತೊಬ್ಬರ ನಾಶಕ್ಕೆ ಕಾರಣ ಆಗುತ್ತದೆ. ದ್ರೋಣ ಪರ್ವದ ಈ ಮುಕ್ತಾಯದೊಂದಿಗೆ ವಿರೋಧಿ ಪಾಳೆಯದಲ್ಲಿದ್ದಂತ 2 ಮಹಾಶಕ್ತಿಗಳನ್ನು ಅವರು ಕಳಕೊಂಡವು ಎನ್ನುವುದು ಸ್ಪಷ್ಟವೇ ಹೌದು. ನನಗೆ ಅರ್ಥ ಆಗುತ್ತದೆ ನಿಮ್ಮ ಮುಖದಲ್ಲಿರುವಂತಹ ಮ್ಲಾನತೆಗೆ ಕಾರಣ ಏನು ಎನ್ನುವ ಹಾಗೆ. ಕುಂಭ ಸಂಭವರಾಗಿ ಉಭಯ ಕುಲ ಬಿಲ್ಲೋಜರಾಗಿ ನಿಮ್ಮ ಬದುಕನ್ನು ನೇರ್ಪುಗೊಳಿಸಿದಂತಹ, ನಿಮ್ಮ ಬದುಕಿಗೊಂದು ಆಕಾರವನ್ನು ಕೊಟ್ಟವರು ದ್ರೋಣಾಚಾರ್ಯರು. ಪ್ರಪಂಚದಲ್ಲಿ ಶಿಕ್ಷಕರನ್ನು ನಾವು ಕಾಣಬಹುದು, ಗುರುಗಳನ್ನು ನಾವು ಕಾಣಬಹುದು, ಅಧ್ಯಾಪಕರನ್ನು ನಾವು ಕಾಣಬಹುದು. ಆದರೆ ಆಚಾರ್ಯರನ್ನು ಕಾಣುವುದು ಬಹಳ ಅಪೂರ್ವವಾದ ವಿಷಯ ತಾನೆ. ಇದು ಹೀಗೆ ಎನ್ನುವ ಹಾಗೆ ಹೇಳುವ ಶಿಕ್ಷಕನಾಗುತ್ತಾನೆ, ತಾನು ಅದನ್ನು ಮಾಡಿ ತೋರಿಸುವ ಗುರು ಆಗುತ್ತಾನೆ. ಉಪ ಅಧ್ಯಾಯ, ಒಂದು ಅಧ್ಯಾಯಕ್ಕೆ ಉಪ ಅಧ್ಯಾಯ, ಅದನ್ನು ವಿವರಿಸುವ ಅಧ್ಯಾಪಕನಾಗುತ್ತಾನೆ. ಆದರೆ ಆಚಾರ್ಯ ಹಾಗಲ್ಲ ತಾನೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಹೇಳುವುದರ ಜೊತೆಗೆ ತಾನೇ ಆದರ್ಶವಾಗಿ ನಿಲ್ಲುತ್ತಾನೆ.
ಹೀಗೆ ತಾನು ಹೇಳಿದ್ದನ್ನು ಆಚರಣೆಯ ಮೂಲಕವಾಗಿ ತೋರಿಸಿ ಆದರ್ಶವಾಗಿ ನಿಂತಹ ಉಭಯ ಕುಲ ಬಿಲ್ಲೋಜರಾದಂತಹ ಕುಂಭ ಸಂಭವರಾದಂತಹ ದ್ರೋಣಾಚಾರ್ಯರ ಜೀವನಾದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡ್ರೆ ಅವರ ಅಂತ್ಯ ಅಂತ ಆಗುವುದಿಲ್ಲ. ಅಂದರೆ ಅವರು ಸಾಯಲಿಲ್ಲ, ಮತ್ತೆ ಈ ಭೂಮಿಯಲ್ಲಿ ನಾವು ಅವರನ್ನು ಬಿತ್ತಿದ್ದೇವೆ ಅಂತ ಅರ್ಥ. ಭೂಮಿಯಲ್ಲಿ ಬಿತ್ತಿದ್ದೇವೆ ಅಂದ್ರೆ ಏನರ್ಥ? ಹುಟ್ಟುವುದಕ್ಕೆ ದಾರಿ ತೋರಿಸಿದ್ದೇವೆ. ಮತ್ತೆ ಈ ನೆಲದಲ್ಲಿ ಅವರಂತ ಅನೇಕ ಆಚಾರ್ಯರು ಹುಟ್ಟಲಿ, ಅವರ ಹೆಸರಿನಲ್ಲಿ ಅವರ ಹೆಸರನ್ನು ಆದರ್ಶವಾಗಿಟ್ಟುಕೊಂಡು ಹುಟ್ಟುವಂತಹ ಪರಂಪರೆ ಅನೇಕ ಪಾರ್ಥರಂತಹ ಶಿಷ್ಯಂದ್ರನ್ನು ರೂಪಿಸಲಿ ಎನ್ನುವಂತಹ ಮಾತಿನೊಂದಿಗೆ ಉಭಯ ಕುಲ ಬಿಲ್ಲೋಜ ಹಾಗೂ ಕುಂಭ ಸಂಭವ ಎನ್ನುವಂತಹ ಈ ಆಖ್ಯಾನವನ್ನು ಯಾರೆಲ್ಲ ಕಣ್ತುಂಬಿಸಿಕೊಂಡಿದ್ದಾರೆ, ಯಾರೆಲ್ಲ ದ್ರೋಣ ಪರಂಪರೆಯನ್ನು ಮುಂದುವರಿಸುತ್ತೇವೆ ಎನ್ನುವ ಹಾಗೆ ಸಂಕಲ್ಪ ತೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ನಾವು ಆರಾಧಿಸಿಕೊಂಡು ಬಂದಂತಹ ಮಂಗಳಕರಳು ಆದಂತಹ ಮಹಾಮಂಗಲಿ ದುರ್ಗಾ ಪರಮೇಶ್ವರಿ ಹಾಗೂ ಮಹಾಲಿಂಗೇಶ್ವರ ಸರ್ವಮಂಗಲವನ್ನುಂಟು ಮಾಡಲಿ ಎನ್ನುವ ಹರಕೆ ಹಾರೈಕೆಯೊಂದಿಗೆ ಈ ಕಥಾಭಾಗಕ್ಕೆ ಮಂಗಲವನ್ನು ಹಾಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. ಗೋಪಗುಡೀರ ಪಯೋಕೃತ ಚೋರಂ ಗೋಕುಲ ಜನ